4 ತಿಂಗಳಿಂದ ಕೇರಳ, ಕರ್ನಾಟಕ ರಾಜ್ಯಗಳ ಸರ್ಕಾರಗಳು ಗಡಿಭಾಗದ ಮೂಲಕ 2 ರಾಜ್ಯಗಳ ವಾಹನ ಸಂಚಾರ ನಿರ್ಬಂಧಿಸಿದ್ದು ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಿಂದ ಜಿಲ್ಲೆಯಲ್ಲಿರುವ ಕೇರಳ ಸಂಪರ್ಕಿಸುವ ರಸ್ತೆಯಲ್ಲಿ ಮಣ್ಣು ಹಾಕಿರುವುದನ್ನು ಕೆಲವು ಕಡೆ ಸಾರ್ವಜನಿಕರು ತೆರವುಗೊಳಿಸಿದ್ದಾರೆ. ಆದರೆ ಕೇರಳ ಸರ್ಕಾರವು ಗಡಿಯಲ್ಲಿ ಪೊಲೀಸರನ್ನು ನೇಮಿಸಿ ಕರ್ನಾಟಕ ಗಡಿ ಗ್ರಾಮಗಳಾದ ನೆಟ್ಟಡಿಗೆ, ಮುಡ್ನೂರು, ಪಡುವನ್ನೂರು ಮತ್ತು ಪಾಣಾಜೆ ಗ್ರಾಮಗಳ ರಸ್ತೆಗಳ ಮೂಲಕ ಕೇರಳಕ್ಕೆ ಪ್ರವೇಶಿಸುವ ವಾಹನಗಳಿಗೆ ನಿರ್ಬಂಧ ವಿಧಿಸಿದೆ. ಇದರಿಂದ ಗಡಿಭಾಗದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ನೆಟ್ಟಣಿಗೆ, ಮುಡ್ನೂರು ಗ್ರಾಮ, ಅದೇ ರೀತಿ ಈ ಕೇರಳ ಮತ್ತು ಕರ್ನಾಟಕದ ಗಡಿ ಪ್ರದೇಶವಾದ ನಮ್ಮ ಈಶ್ವರಮಂಗಲ, ಗಾಳಿಮುಖ, ಕೊಟ್ಟಿಯಾಡಿ, ಪಳ್ಳತ್ತೂರು ಅಂತೂ ಈ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟುಕೊಂಡು ಇಲ್ಲಿ ಅತಿ ಹೆಚ್ಚು ಗಡಿಗಳಿಂದ ಅಂದರೆ ಕರ್ನಾಟಕ ಮತ್ತು ಕೇರಳ ಭಾಗದ 2 ಗಡಿ ಪ್ರದೇಶವಾಗಿರೋ ಕಾರಣದಿಂದ ಇಲ್ಲಿನ ಎಲ್ಲ ವ್ಯಾಪಾರಿಗಳಿಗೂ ಕೂಡ ಅತ್ಯಂತ ಕಷ್ಟಕರವಾದ ಪರಿಸ್ಥಿತಿ ಒದಗಿ ಬಂದಿದೆ. ಯಾಕೆಂತಂದರೆ ಗಡಿ ಬಂದಾಗಿ ಸುಮಾರು ಸಮಯದಿಂದ ಕೂಡ ಗಡಿಯ ಸಮಸ್ಯೆಗಳು ಹೀಗಾಗಿ ಉಲ್ಬಣಿಸ್ತಾ ಇದೆ. ಈಗ ಕೊರೋನಾದ ಸಮಸ್ಯೆಗಳನ್ನುಕ್ಕಿಂತಲೂ ಜಾಸ್ತಿ ಗಡಿ ಸಮಸ್ಯೆ ಇಲ್ಲಿ ಅತ್ಯಂತ ಇದಾಗಿ ಕಾಣ್ತಾ ಇರುವಂಥದ್ದು. ಎರಡನೇದು, ಕೇರಳ ಮತ್ತು ಎಲ್ಲ ಜನಗಳು ಕೂಡ ಈಶ್ವರಮಂಗಲ ಪೇಟೆಯನ್ನು ಗಡಿ ಭಾಗದ ಹೆಚ್ಚಿನ ಜನಗಳು ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಈಶ್ವರಮಂಗಲ ಕ್ಷೇತ್ರವನ್ನೇ ಅವಲಂಬಿಸಿರುವಂಥದ್ದು. ಹಾಗಿರಬೇಕಾದ್ರೆ ಈಶ್ವರಮಂಗಲದ ವ್ಯವಹಾರಕ್ಕೂ ಕೂಡ ಅತ್ಯಂತ ಕುಂಠಿತವಾಗಿರುವಂಥದ್ದು. ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಕೇರಳ ರಾಜ್ಯ ನೆರೆಯ ಬೆಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಗಡಿಭಾಗದಲ್ಲಿ ರಸ್ತೆಗಳಿಗೆ ಹಾಕಿರುವ ಮಣ್ಣನ್ನು ತೆರವುಗೊಳಿಸಲಾಗಿತ್ತು. ಆದರೆ ಕೇರಳ ಪೊಲೀಸರು ವಾಹನ ಸಂಚಾರವನ್ನು ಮತ್ತೆ ನಿರ್ಬಂಧಿಸಿದ್ದಾರೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಪೊಲೀಸರು. ಕರ್ನಾಟಕದಿಂದ ಕೇರಳಕ್ಕೆ ಬಿಡದ ಕಾರಣ ಕೇರಳದಿಂದ ಬರಬಾರ್ದು ಅಂತ. ಆದರೆ ಇಲ್ಲಿ ಕೃಷಿ ಚಟುವಟಿಕೆಗಳು ಏನಾದರೂ ಮಾಡಬೇಕಾದ್ರೆ ಕೇರಳದಿಂದ ಇಲ್ಲಿಗೆ ಬರಬೇಕಾಗ್ತದೆ. ಈಶ್ವರಮಂಗಲ, ಪುತ್ತೂರು ಹಾಗೆ ಬರಬೇಕಾಗ್ತದೆ. ಬಂದು ಇಲ್ಲಿಂದ ಗೊಬ್ಬರ, ರಬ್ಬರಿಗೆ ಸೊಸೈಟಿಯಿಂದ ಕೊಂಡೋಗಬೇಕಾಗ್ತದೆ. ಅದೆಲ್ಲ ಕೊಂಡೋಗಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಆಚೆ ಈಚೆ ಹೋಗುವುದನ್ನು ನೇರವಾಗಿ ಮಾಡಬೇಕಂತ ನಾವು ಎಲ್ಲ ಸರ್ಕಾರದ ಹತ್ರ ಹೇಳಿದ್ದೇವೆ. ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ, ಅದೆಲ್ಲ ತೆರವುಗೊಳಿಸಿದ್ದೇವೆ. DC ಹತ್ರ ಮಾತಾಡಿದ್ದೇವೆ. ಈಗ ಅಲ್ಲಿ ಪೊಲೀಸಿನವರು ಮಾತ್ರ ಆ ಕಡೆ ಬಿಡುವುದಿಲ್ಲ. ಆದ ಕಾರಣ ಇಲ್ಲಿ ಊರಿನವರು ಸಹ ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಪಳ್ಳತ್ತೂರಿನಲ್ಲಿ ಸಹ ಬಂದ್ ಮಾಡಿದ್ದಾರೆ. ಬಹಳಷ್ಟು ಕಷ್ಟ ಆಗ್ತದೆ ಆಚೆ ಈಚೆ ಹೋಗುವುದಕ್ಕೆ. ನಿರ್ಬಂಧವನ್ನು ಶೀಘ್ರವೇ ತೆರವುಗೊಳಿಸಬೇಕು ಎಂದು ಆಗ್ರಹ ಕೇಳಿ ಬಂದಿದೆ. ನ್ಯೂಸ್ ಟೈಮ್, ಮಾಧವ ನಾಯಕ್, ಪುತ್ತೂರು.